ಯಾಕೆಂದ್ರೆ ನೋಡಿ, ಈಗ ಕೊರೋನಾ ಬರೋದು ಬೆಳಿಗ್ಗೆಯಿಂದ 6 ಗಂಟೆಯಿಂದ 10 ತನಕ ಕೊಟ್ಟಿದೆ. ಅವಾಗ ಹರಡೋದು ಅವಾಗ ಸಹ ಹರಡ್ತದೆ ಸರ್ ಇಲ್ಲಿ. ಈಗ ನೀವು ಒಂದು ವಾರ ನಾವಿಲ್ಲಿ ನಮ್ಮ ಗಂಡ ಇದು ಆರ್ಟಿಸ್ಟ್, ಅವ್ರು ಕೆಲಸ ಮಾಡೋದೇ ಸಹ ಇಲ್ಲ, ಕೆಲಸ ಸಹ ಇಲ್ಲ. ಈಗ ಒಂದು ವಾರ ತಗೊಂಡ್ರೆ ಅದಕ್ಕಿಂತ ನೀವು ಒಂದು ವಾರ ದಿನಸಿ ಅಂಗಡಿ ಎಲ್ಲ ಬಂದ್ ಮಾಡೋದೇ ಒಳ್ಳೇದು. ಆದ್ರೆ ಮಾತ್ರ ಕಡಿಮೆ ಆಗುದು, ಇಲ್ಲ ಇದು ಕಡಿಮೆ ಆಗುದಿಲ್ಲ. ನೀವು ಬೇಕಾದ್ರೆ ನೋಡಿ. ತಾವೇನ್ ಮಾಡ್ತಿದ್ದೀರಿ? ನಾವು ಹೌಸ್ ವೈಫ್, ನಮ್ಗೆ ಏನಿಲ್ಲ ಕೆಲಸ. ತಮ್ಮ ಪತಿ? ನನ್ನ ಹಸ್ಬೆಂಡ್ ಆರ್ಟಿಸ್ಟ್ ಆಗಿದ್ದಾರೆ. ಏನ್ ಆರ್ಟಿಸ್ಟ್? ಅವರಿಗೂ ಅವರು ಇದು ಬ್ಯಾನರ್. ನಮ್ಗೆ ಅಂದ್ರೆ ನೋಡಿ, ಇದು ಈಗ ದಿನಸಿ ಅಂಗಡಿ ಫುಲ್ ಓಪನ್ ಇತ್ತು. ಬರುವುದು ಬೆಳಿಗ್ಗೆ 6 ಗಂಟೆ 9 ಗಂಟೆ ಮೇಲೆ ಬರುವುದು, ಬರ್ತದೆ ಕೊರೋನಾ. ಎಲ್ಲರೂ ಸೇರುವಾಗ ಬರ್ತದೆ ಸರ್. ಈಗ ಇದ್ರೆ ಅದೇ ಇನ್ನು ಒಂದು ವಾರ ಅಂತ ಹೇಳಿದ್ರೆ ಅದು ನಮ್ಮಂತವ್ರು ಎಂತ ಮಾಡ್ಬೇಕು ಹೇಳಿ? ನಮ್ಗೆ ಸರ್ಕಾರ ಕೂಡ ಎಂತ ನಮ್ಗೆ ನಾನು ಇವತ್ತು ಬೆಳಿಗ್ಗೆ ಫೋನ್ ಮಾಡಿ ಕೇಳಿದೆ, ನಮಗೆ ಇವರಿಗೆ ಆರ್ಟಿಸ್ಟ್ ಅವ್ರಿಗೆ ಏನಾದ್ರು ಇರ್ತದೆ ಇಲ್ಲ ಹೇಳಿದ್ರು. ನಾವೆಂತ ಮಾಡ್ಬೇಕು ಹೀಗೆ ಒಂದು ವಾರ ಅಂತ ಹೇಳಿದ್ರೆ? ಎಸ್ ಶಶಿರೇಖ್ ಅವರೇ, ಪ್ರತಾಪ್ ಸಿಂಹ ನಾಯ್ಕ ಇದ್ದಾರೆ, ಅವ್ರು ಏನು ಉತ್ತರ ಕೊಡ್ತಾರೆ ನೋಡುವ. ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬಹುಶಃ ನಿಮಗೂ ಗೊತ್ತಿರ್ಬೋದು, ಮೂಡುಬಿದಿರೆಯಲ್ಲಿ ಒಬ್ಬರು ಬಟ್ಟೆ ವ್ಯಾಪಾರಸ್ಥರು ಒಂದು ಇದು ಮಾಡಿದರು, ಟ್ರೋಲ್ ಮಾಡಿದ್ರು. ಅಂದ್ರೆ ಭಾಳ ವೈರಲ್ ಆಯಿತು. ಅಂದರೆ ನೀವು ಅವ್ರಿಗೆ ಕೊಟ್ಟಿದ್ದೀರಿ, ನಮ್ಗೆ ಕೊಟ್ಟಿಲ್ಲ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಕೊಟ್ಟಿದ್ದೀರಿ, ಅದು ದೊಡ್ಡದಾಗಿ ಹರಡೋದಿಲ್ವೇ ಸೊ ಅನ್ನೋದು. ಮತ್ತು 2-3 ಗಂಟೆ ಅಂತ ಒಂದು ಜನ ಒಮ್ಮಿಂದೊಮ್ಮಿಗೆ ಮುಗಿ ಬೀಳ್ತಾರೆ, ಆಗ ಹರಡೋದಿಲ್ವೇ, ಇಂತೆಲ್ಲ ಮಾತು. ನೋಡಿ, ಎಲ್ಲೋ ಒಂದು ಕಡೆ ಸಮತೋಲನವನ್ನು ಕಾಯ್ದುಕೊಳ್ಬೇಕಾದಂತಹ ಸ್ಥಿತಿಯಲ್ಲಿ ನಾವು ಇದ್ದೇವೆ. ಖಂಡಿತವಾಗಿಯೂ ಅವರು ಹೇಳಿದ ಮಾತನ್ನು ನಾವು ಒಪ್ಪುತ್ತೇವೆ. ಕಷ್ಟ ಬರ್ತದೆ. ಕಷ್ಟ ಯಾರಿಗೆ ಬರೋದಿಲ್ಲ ಹೇಳಿ? ಈಗ ಈ ವ್ಯವಸ್ಥೆಯಿಂದಾಗಿ ಯಾರನ್ನಾದರೂ ಇಂಥವರಿಗೆ ಇದರಿಂದ ಕಷ್ಟ ಇಲ್ಲ ಅಂತೇಳಿ ಹೇಳುವಂಥ ಸ್ಥಿತಿ ಇಲ್ಲ. ಏನೋ ಒಂದು ರೀತಿಯಲ್ಲಿ ಕಷ್ಟ ಇದೆ. ಆದರೆ ಆ ಕಷ್ಟದ ಮಧ್ಯೆ ಆರ್ಥಿಕವಾಗಿಯೂ ತೊಂದರೆಯಾಗದೆ, ಸಾಮಾಜಿಕವಾಗಿಯೂ ತೊಂದರೆಯಾಗದೆ, ಜನಸಾಮಾನ್ಯರಿಗೆ ಏನಾದರೂ ಒಂದು ಅವರ ನಿತ್ಯದ ಬದುಕನ್ನು ಮಿನಿಮಮ್ ಕನಿಷ್ಠತಮ, ಕೆಲವರು ಖಂಡಿತವಾಗಿ ಹೇಳ್ಬೋದು ನಾವು ಕನಿಷ್ಠತಮ ಸ್ಥಿತಿಯಲ್ಲಿಯೂ ಕೂಡ ಇಲ್ಲ ಅಂಥೇಳಿ. ಆದರೆ ಒಟ್ಟು ಸ್ಥಿತಿಯನ್ನು ಸ್ವಲ್ಪ ಗಮನಿಸಿದರೆ ಈ ಒಂದು ವಾರ ಮತ್ತೆ ಪುನಃ ಅವರು ಅಕ್ಕನಿಗೆ ಅವರ ಮಾತಲ್ಲಿ ಒಂದು ಬೇಡಿಕೆ ಇತ್ತು. ಅಂದರೆ ಕೆಲವರಿಗೆ ಕೊಟ್ಟಿದ್ದಾರೆ, ಅವರೇನು ಆರ್ಥಿಕವಾಗಿ ಏನಾದರೂ ಮಾಡ್ಕೊಳ್ತಾ ಇದ್ದಾರೆ. ಈಗ ಕಲಾವಿದರನ್ನೇ ತೆಗೆದುಕೊಂಡ್ರೆ ಅವರು ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ಇರ್ತಾರೆ. ಕಲಾವಿದರನ್ನು 2ನೇ ಬಾರಿಯ ಇದರಲ್ಲಿ ಸೇರಿಸಿದ್ದಾರೆ. ಆದರೆ ಸರಕಾರದ ಕೆಲವು ನಿಯಮಾವಳಿಗಳು ಅಂತ ಹೇಳಿರ್ತದೆ, ಅಥವಾ ಅರ್ಹತೆಯ ಆಧಾರಗಳನ್ನು ಅವರು ಕೊಡ್ತಾರೆ. ಮತ್ತು ಸರ್ಕಾರ ಕೊಡುವಾಗಲೂ ನೇರವಾಗಿ ಹೀಗೆ ಅಂಥೇಳಿ ಕೊಡಲಿಕ್ಕೆ ಬರುವುದಿಲ್ಲ. ಅವರು ಏನಾದರೂ ಒಂದು ಮಾನದಂಡವನ್ನು ಮಾಡಬೇಕಾಗ್ತದೆ. ಖಂಡಿತವಾಗಿ ಕೆಲವರು ಅದರಲ್ಲಿ ಬಿಟ್ಟು ಹೋಗಿರ್ತಾರೆ, ನಾವು ಇಲ್ಲ ಹೇಳೋದಿಲ್ಲ. ಮೊದಲನೆಯ ಅಲೆ ಬಂದಾಗಲೂ ಆ ರೀತಿಯ ಪ್ಯಾಕೇಜನ್ನು ಕೊಟ್ಟಾಗ ಎಷ್ಟೋ ಮಂದಿಗೆ ಅದು ಅಲ್ಲ, ಬೇಡಿಕೆಗಳೇನಿತ್ತು ಅಂತ ಹೇಳಿದ್ರೆ, ತಿಂಗಳಿಗೆ ಬೇಕಾದಂಥ ದಿನಸಿಗಳನ್ನು ಕೊಡಿ, ಕಿಟ್ಗಳನ್ನು, EMI ಒಂದು 2-3 ತಿಂಗಳು ಅವಕಾಶ ಕೊಡಿ, ಮೆಸ್ಕಾಂ ಬಿಲ್luಗಳಿಗೂ ಒಂದು 2-3 ತಿಂಗಳು ಅವಕಾಶ ಕೊಡಿ. ಇಂಥದ್ದೆಲ್ಲ ಆದಾಗ ನಮಗೆ ಸ್ವಲ್ಪ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು. ಅದು ನೀವು ಎಜುಕೇಷನ್ನ ಫೀಲ್ಡನ್ನು ನೀವು ಹೇಳಿದ್ದಕ್ಕೆ ಅದನ್ನು ಸೇರಿಸ್ತೇನೆ ಬೇಕಾದರೆ. ಹೌದು, ಯಾಕೆಂತ ಹೇಳಿದರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಈ ರೀತಿಯ ಒಂದು ಸಂಗತಿಗಳಿದೆ. ನಾವೇ ನಮ್ಮ ಉದ್ಯೋಗದ ವಲಯದಲ್ಲಿ ನೋಡಿದರೆ, ನನ್ನದೇ ಒಂದು ಆಫೀಸ್ನಲ್ಲಿ ಒಂದು 5-6 ಜನ ಇದ್ದಾರೆ ಅಂತ ಹೇಳಿ. ಆದರೆ ಈಗ ಇಂತಹ ಸಂದರ್ಭದಲ್ಲಿ, ಉತ್ಪತ್ತಿ ಇಲ್ಲದಂತಹ ಸಂದರ್ಭದಲ್ಲಿ ನಾವು ಹೇಗೆ ಅದನ್ನು ನಿರ್ವಹಿಸಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಬಹುಶಃ ಸರ್ಕಾರ ಆ ರೀತಿಯ ತುಂಬ ಕಷ್ಟದಲ್ಲಿರುವವರಿಗೆ ಪ್ರತಿ ಪಂಚಾಯತಿಗೆ, ಕಾರ್ಪೊರೇಷನಿಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಯಾರಿಗೆ ಊಟಕ್ಕೇ ಕಷ್ಟ ಆಗ್ತದೆ ಅಂತ ಹೇಳುವಂಥದ್ದನ್ನು ಪ್ರತಿಯೊಂದು ಕಡೆ ಒಂದು ಟಾಸ್ಕ್ ಫೋರ್ಸ್ ಅಂತೇಳಿ ಮಾಡಿದ್ದಾರೆ. ಅದು ಎಲ್ಲಿಯವರೆಗೆ ಅಂತ ಹೇಳಿ ಕೇಳಿದರೆ, ನಾನು ಗ್ರಾಮೀಣ ಭಾಗದ್ದು ಹೇಳೋದಿದ್ದರೆ ಗ್ರಾಮ ಮಟ್ಟದಲ್ಲಿ ಪಂಚಾಯತ್ ಸದಸ್ಯರು, ಆಶಾ ಕಾರ್ಯಕರ್ತೆಯರು, ಟೀಚರ್ಸ್ಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಪೊಲೀಸರು, ಆರೋಗ್ಯ ಇಲಾಖೆಯ ಸಂಬಂಧಿಗಳು, ರೆವಿನ್ಯೂ ಇಲಾಖೆ ಸಂಬಂಧಿಗಳು ಇಟ್ಟುಕೊಂಡು ವಾರಕ್ಕೊಮ್ಮೆ ಆದರೂ ಸೇರಿ ಏನು ಬೆಳವಣಿಗೆ ಆಗ್ತದೆ ಅಂತ ಹೇಳುವಂಥದ್ದನ್ನು ನೋಡಿ, ಮತ್ತು ಅವರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಮತಗಟ್ಟೆ ಬೂತಿನ ಜವಾಬ್ದಾರಿ ಕೊಟ್ಟು, ಅಲ್ಲಿ ಯಾರಾದರೂ ಈಗ ಅಕ್ಕ ಹೇಳಿದಂತಹ ರೀತಿಯಲ್ಲಿ ಊಟಕ್ಕೆ ಅಂದರೆ ಅನಿವಾರ್ಯ ಆರ್ಥಿಕವಾಗಿ ಅಷ್ಟು ಸಮಸ್ಯೆಯಲ್ಲಿದ್ದಾರೆ ಅಂತ ಹೇಳಿ, ಆದರೆ ಪಂಚಾಯತಿನವರು ವ್ಯವಸ್ಥೆ ಮಾಡಬೇಕು ಅಂತ ಹೇಳುವಂಥ ಮಟ್ಟದಲ್ಲಿಯೂ ಕೂಡ ಪಂಚಾಯತಿಗೆ ಅನುದಾನ ಕೊಡಲಾಗಿದೆ.